ಬಾಲಕಿಯರ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೀತದೆ. ಮಾನ್ಯ ಜಯಿದ್ದಾರೆ ಅವರಿಗೆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ನಿತ್ಯಾಧಾರ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನ್ನೂರು ಇವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅಭಿನಂದನೆಗಳು ಮಕ್ಕಳೇ. ಲೈನ್ ಆಗಿ ಬನ್ನಿ ಪ್ರೈಸಿಗೆ. ಇಲ್ಲಿಗೆ ಒಮ್ಮೆ ಬನ್ನಿ, ಸರ್ ಬರ್ತಾರೆ ನಿಮ್ದು, ಆಯ್ತಾ? ಇಲ್ಲಿ ಬನ್ನಿ.
ಎರಡು ಸೆಮಿಫೈನಲ್ ಪಂದ್ಯಗಳು ಏಕಕಾಲದಲ್ಲಿ ನಡೀತದೆ. ಈ ಸೆಮಿಫೈನಲ್ ಮುಗಿದ ನಂತರ ಬಾಲಕಿಯರ ಫೈನಲ್, ಆ ನಂತರ ಬಾಲಕರ ಫೈನಲ್. ಮತ್ತೆ ಹೋಗುದು ಮನೆಗೆ.
ಬೆಸ್ಟ್ ರೈಡರ್ ಪ್ರಶಸ್ತಿ ಚಿನ್ಮಯ್ ಆನಂದಾಶ್ರಮ ಕೋಟೆಕಾರ್. ಬೆಸ್ಟ್ ಕ್ಯಾಚರ್ ಬೆಸ್ಟ್ ಆಲ್ರೌಂಡರ್ ದಿಶಾ ಭಗವತಿ. ಬಾಲಕರ ವಿಭಾಗದಲ್ಲಿ ಬೆಸ್ಟ್ ಕ್ಯಾಚರ್ ಭಗವತಿ. ಹುಡುಗರಿಗೆ ಹುಡುಗ ನಿಮ್ಮದಲ್ವಾ ಹಿತೇಶ್ ಭಗವತಿ. ವಂಶಿ
ಜಾಲತಿ ಬಿರಬೋ ಹಾ ಯಾರು ಪಾಯಿಂಟ್ಗೆ lagi kar lagi kar gaya
ಪಾಯಿಂಟ್ ಗೋಪನ್ ಮುನಾಯಿ ಗೋಪನ್ ಟೈಮ್ ಇದೆಯಾ ಸರಿ ಆಗ್ತೀಯಾ ಪಾಯಿಂಟ್ ಕೊಡ ಮುಜೆ ಪಾಯಿಂಟ್ ಬೋನಸ್ ಫಸ್ಟ್ ಬೋನಸ್ ಹಾಕಿ ಆ ಪಾಯಿಂಟ್ ಗೋ by Dorothy. full match position dile ye edur kariya kaitan korai ei boleh Go. Sarjit go pera.
ಒಂದು ಬಾಕ್ಸ್ ಕಮ್ಮಿ ಆಗಿದೆ ಅಲ್ಲಿ ಒಂದು ಬಾಕ್ಸ್ ಆಗಿದೆ ಬಿರಬಿಡು
ಅವೇ 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 ಬಕ್ಕ Come right on me. Speed go. Point go. Tempo. Go. Practice कैच बैठ ले आठ ले कैच दप्पो अब उसमें लागी Now get to the lobby. एंटर Hey, गप्पू स्पीड गप्पू ಎದುರು गप्पू ಅಂತ ಐದಿಲ್ಲ ಅಂತ ಓ ಚಾರ್ಜ್ ಮಾಡ್ಕೋಬೇ ये रेडम को स्पीड रफलो एतो नो ये रेडम को स्पीड को मुट्टो फुल में आज बिल्कुल ಉಳ್ಳಾಲ ಹೋಬಳಿ ಮಟ್ಟದ 2025-26ನೇ ಸಾಲಿನ 17ರ ವಯೋಮಾನ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವಾಗಿ ವಯೋಮಾನದ ಕಬಡ್ಡಿ ಪಂದ್ಯಾಟ ಯೂನಿವರ್ಸಿಟಿ ಅಂಗಣದಲ್ಲಿ ನಡೀಬೇಕಿತ್ತು. ಆದರೆ ವರುಣನ ಅವಕೃಪೆಯಿಂದಾಗಿ ನಮಗೆ 3 ದಿನ ರಜೆ ಸಿಕ್ಕಿದ್ರಿಂದ ಅನಿವಾರ್ಯವಾಗಿ ನಾವು ಈ ಭಗವತಿ ಶಾಲೆಯಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ದೊಡ್ಡ ವಿಶಾಲವಾದ ಮನಸ್ಸಿನಿಂದ ಇಲ್ಲಿ 14ರ ವಯೋಮಾನದ ಬಾಲಕ ಬಾಲಕಿಯರ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸಿಕೊಡುವುದಾಗಿ ಶ್ರೀಯುತ ಶಿವಪ್ರಸಾದ್ ಮತ್ತು ಈ ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಆಡಳಿತ ಮಂಡಳಿಯವರು ತುಂಬಾ ವಿಶಾಲ ಮನಸ್ಸಿನಿಂದ ಈ ಒಂದು ಗ್ರೌಂಡ್ ಅನ್ನು ಕೊಟ್ಟು ಸಹಕರಿಸಿದ್ದಾರೆ. ಉಳ್ಳಾಲ ನೋಡಲ್ ಅಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಈ ಸಂಸ್ಥೆಗೆ ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ 17ರ ವಯೋಮಾನದ ಬಾಲಕ ಬಾಲಕಿಯರ ಬಹುಮಾನ ವಿತರಣೆಯನ್ನು ಮುಗಿಸ್ಕೊಟ್ಟಿದ್ದೇವೆ. ಯಾಕಂದ್ರೆ ಹುಡುಗಿಯರು ಮನೆಗೆ ಹೋಗ್ಬೇಕಿತ್ತು.
ಈಗ 14ರ ವಯೋಮಾನದ ಬಾಲಕ ಬಾಲಕಿಯರ ವಿಭಾಗದ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಈಗ ನಡೆಸಿಕೊಡ್ತಿದ್ದೇವೆ. ದಯವಿಟ್ಟು ಮಕ್ಕಳೇ ಮುಂದೆ ಬಂದು ಲೈನ್ ಮಾಡಿ. ಪ್ರಾಥಮಿಕ ಶಾಲಾ ವಿಭಾಗದ ನೋಡಲ್ ಅಧಿಕಾರಿಗಳು ದಯವಿಟ್ಟು ಬನ್ನಿ ಸರ್. ರಾಧಾಕೃಷ್ಣ ಹೆಗಡೆಯಿಲ್ಲ ಸರ್. ದಯವಿಟ್ಟು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಬನ್ನಿ. ಬಹುಶಃ ಬೆಳಗ್ಗಿನಿಂದ ಸಂಜೆಯವರೆಗೆ ಹೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನಿಮಿಷ ಕೂಡ ಕೂತ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಮ್ಯಾಚ್ ಮಾಡಿದ್ದಾರೆ. 22 ಪಂದ್ಯಗಳು ಇವತ್ತು ನಡೆದಿವೆ. ಬಹುಶಃ ಮೋಹನ್ ದಾಸ್ ರೈಗಳು, ರಾಧಾಕೃಷ್ಣ ರೈಗಳು, ಶ್ರೀಯುತ ಗಣೇಶ್ ನಮ್ಮ ಆನಂದಾಶ್ರಮದವರು ಸತತವಾಗಿ ಒಂದು ಪಂದ್ಯಾಟವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಶಾಲಾ ಮುಖ್ಯೋಪಾಧ್ಯಾಯರ ಮೇಳ ವಿಭಾಗದ ದ್ವಿತೀಯ ಸ್ಥಾನವನ್ನ ಪಡೆದವರು ಸ್ಟೆಲ್ಲಾ ಮೇರಿಸ್ ಕೋಟೆಕರ್. ಬನ್ನಿ ಮಕ್ಕಳೇ. ಕೊನೆಯ ಆ 2 ಸೆಕೆಂಡ್ ಅವರಿಗೆ ಕೂಡ ಕೈಯಲ್ಲಿ ಗೇಮ್ ಇತ್ತು. ಆದ್ರೆ ಅದು ಹೇಳ್ತೇವಲ್ಲ, ಕ್ರೀಡೆ ಅನ್ನೋದು ಯಾವಾಗ ಎಷ್ಟೊತ್ತಿಗೆ ಗೊತ್ತಿಲ್ಲ. ಆದ್ರೆ ಇದು ಸೋಲಲ್ಲ. ಪ್ರಥಮ ಸ್ಥಾನ ಆತಿಥೇಯ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕುಲ್ಗೆ. ಬನ್ನಿ ಮಕ್ಕಳು. ಕೊಂಡಿರುವಂತಹ ತಂಡ ಸ್ಟೆಲ್ಲಾ ಮೇರಿಸ್ ಕೋಟೆಕರ್. ಬನ್ನಿ ಮಕ್ಕಳು. ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡು ಬನ್ನಿ ಟೀಮ್ ಭಗವತಿ. 10ನೇ ತಾರೀಕು 10/9/2025 ಮಂಗಳೂರು ಯೂನಿವರ್ಸಿಟಿ ಇಂಡೋರ್ ನಲ್ಲಿ ನಡೀತದೆ. ಸಾರಿ 4ಕ್ಕೆ 4/9 ಅಲ್ಲಿ ಮ್ಯಾಟ್ ಅಲ್ಲಿ ಕಬಡ್ಡಿ ನಡೀತದೆ. ಶೂ ಹಾಕಿ ಬರಬೇಕು. ಬೆಳಗಿನ ಟಿಫಿನ್ ತಂಡದ ವ್ಯವಸ್ಥಾಪಕರಿಗೆ